ಪುತ್ತೂರು ತಾಲೂಕಿನ ಬನ್ನೂರು ಮತ್ತು ಕೋಡಿಂಬಾಡಿ ಗ್ರಾಮದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆಗಾಗಿ ಕಾಯ್ದಿರಿಸಲಾಗಿರುವಂತಹ ಸುಮಾರು 44 ಎಕರೆ ಭೂಮಿಯಲ್ಲಿ ಯಾವುದೇ ಕಾರಣಕ್ಕೂ ಸೀ ಫುಡ್ ಪಾರ್ಕ್ ಅಥವಾ ಅನ್ಯ ಯೋಜನೆಗಳು ಖಂಡಿತವಾಗಲೂ ಅನುಷ್ಠಾನವಾಗದು. ಈ ಬಗ್ಗೆ ಯಾವುದೇ ಸಂಶಯ ಬೇಡ ಅಂತ ಕಾಂಗ್ರೆಸ್ ಮುಖಂಡ ಸರ್ಕಾರಿ ಆಸ್ಪತ್ರೆ ಉಳಿಸಿ ಹೋರಾಟ ಸಮಿತಿಯ ಪ್ರಮುಖ ಕಾವು ಹೇಮನಾಥ ಶೆಟ್ಟಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಸರ್ಕಾರಿ ಆಸ್ಪತ್ರೆಗೆಂದು ಕಾದಿರಿಸಿದ ಜಮೀನಿನಲ್ಲಿ ಸೀ ಫುಡ್ ಪಾರ್ಕ್ ಮಾಡೋದಕ್ಕೆ ಗ್ರಾಮಸ್ಥರ ಪ್ರಬಲ ವಿರೋಧವಿದೆ. ಈ ಕುರಿತು ಈಗಾಗಲೇ ಪ್ರಬಲ ಆಕ್ಷೇಪಣೆಗಳನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಜನರ ಭಾವನೆಗಳನ್ನು ಗೌರವಿಸದೆ ಸೀ ಫುಡ್ ಪಾರ್ಕ್ ಮಾಡಲು ಮುಂದಾದರೆ ತೀವ್ರ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಹೇಳಿದರು. ಸಮುದ್ರ ಕಿನಾರೆಗಳಲ್ಲಿ ಸೀ ಫುಡ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಿದರೆ ಮೀನಿನ ತ್ಯಾಜ್ಯಗಳನ್ನು ಸಮುದ್ರಕ್ಕೆ ಬಿಡಬಹುದು. ಇಂತಹ ತ್ಯಾಜ್ಯಗಳನ್ನು ಮೀನುಗಳು ತಿಂದು ಜಲ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದು ಸಾಧ್ಯವಾಗುತ್ತೆ. ಒಂದು ವೇಳೆ ಬನ್ನೂರಿನಲ್ಲಿ ಸೀ ಫುಡ್ ಪಾರ್ಕ್ ಮಾಡಿದರೆ ಅಲ್ಲಿರುವ ಮೀನು ಸಂಸ್ಕರಣಾ ಘಟಕಗಳ ತ್ಯಾಜ್ಯವನ್ನು ಕುಮಾರಧಾರ ನದಿಗೆ ಬಿಡಬೇಕಾಗುತ್ತೆ. ಇದರಿಂದ ಜಲಮಾಲಿನ್ಯ ಉಂಟಾಗುವುದಲ್ಲದೆ ತ್ಯಾಜ್ಯ ದುರ್ನಾತದಿಂದ ಗ್ರಾಮಸ್ಥರು ಬವಣೆ ಪಡಬೇಕಾಗುತ್ತೆ ಅಂತ ಹೇಳಿದರು. ಸೀ ಫುಡ್ ಪಾರ್ಕ್ ಮಾಡೋದನ್ನು ವಿರೋಧಿಸಿ ನವೆಂಬರ್ 19ರಂದು ನಗರದ ಗಾಂಧಿ ಕಟ್ಟೆ ಬಳಿ ಸಾಂಕೇತಿಕವಾಗಿ ಧರಣಿ ನಡೆಸಲಾಗುವುದು. ಬನ್ನೂರು ಗ್ರಾಮಸ್ಥರು ಮತ್ತು ಸಮಾನ ಮನಸ್ಕರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ತತ್ವರಕ್ಷಣಾ ಸಮಿತಿ ಅಧ್ಯಕ್ಷ ಗಿರಿಧರ್ ನಾಯಕ್, ಅಶ್ರಫ್ ಕಲ್ಲೇಗ ಜೊತೆಗಿದ್ದರು. ನಮಗೆಲ್ಲ ಗೊತ್ತಿದ್ದ ಹಾಗೆ ಬನ್ನೂರು ಗ್ರಾಮ ಪಂಚಾಯತಿನಿಂದ ಹಿಡಿದು ಬನ್ನೂರು ತಾಲೂಕು ಪಂಚಾಯತಿನಿಂದ ಹಿಡಿದು ಬನ್ನೂರು ಜಿಲ್ಲಾ ಪಂಚಾಯತಿನಿಂದ ಹಿಡಿದು ಬನ್ನೂರು ವಿಧಾನಸಭಾ ಕ್ಷೇತ್ರದ ಹಿಡಿದು ಬನ್ನೂರು ಲೋಕಸಭೆ ಹಿಡಿದು ಈಗ ಅಮೆರಿಕ ಮಾತ್ರ ಇಲ್ಲ, ಮತ್ತೆ ಇಂಡಿಯಾದ ಎಲ್ಲವೂ ಉಂಟು ಎಕ್ಸೆಪ್ಟ್ ಬನ್ನೂರು ಸೊಸೈಟಿ ಬಿಜೆಪಿಯ ಕೈಯಲ್ಲಿ ಇಲ್ಲ. ಆಗಿರುವಾಗ ನಾನು ಹೇಳುವಂಥದ್ದು, ಬನ್ನೂರಿನಲ್ಲಿ ಮೆಡಿಕಲ್ ಕಾಲೇಜನ್ನು ಇವರಿಗೆ ಇಚ್ಛಾಶಕ್ತಿ ಇದ್ರೆ ನಮ್ಮ ಶಾಸಕರಿಗೆ, ನಮ್ಮ ಸಂಸದರಿಗೆ, ನಮ್ಮ ಈಗಿನ ಸರ್ಕಾರಕ್ಕೆ ಆ ಇಚ್ಛಾಶಕ್ತಿ ಇದ್ರೆ ಬನ್ನೂರಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ತರಬಹುದು ಎಂಬ ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ.